ದಕ್ಷಿಣ ಕನ್ನಡ ಜಿಲ್ಲೆ ಪವಿತ್ರ ಪುಣ್ಯಭೂಮಿ. ಈ ದೇಶಕ್ಕೆ ಸಂಸ್ಕೃತಿ, ವಿದ್ಯಾದಾನ, ಆರ್ಥಿಕವಾದ ಶಕ್ತಿ ಕೊಟ್ಟಂತಹ ಪುಣ್ಯಭೂಮಿ. ಈ ಭೂಮಿ ದುರುಪಯೋಗವಾಗ್ತಾ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಅವರು ಬಂಟ್ವಾಳದಲ್ಲಿ ನಡೀತಾ ಇರುವ ಮೈಸೂರು ವಿಭಾಗ ನಾನಾ ಜಿಲ್ಲೆಗಳ ಸ್ಥಳೀಯ ಮುಖಂಡರ ಜೊತೆ ಸಮಾಲೋಚನಾ ಸಭೆಗೆ ಆಗಮಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದರು. ಕಾರ್ಯಕರ್ತರ ಧ್ವನಿ ಅಧ್ಯಕ್ಷರ ಧ್ವನಿಯಾಗಬೇಕು, ಆದರೆ ಅಧ್ಯಕ್ಷರ ಧ್ವನಿ ಕಾರ್ಯಕರ್ತರ ಧ್ವನಿಯಾಗಬಾರದು. ಅದಕ್ಕೆ ಇವತ್ತು ಮೈಸೂರು ವಿಭಾಗ ಮಟ್ಟದ ಎಲ್ಲ ಅಧ್ಯಕ್ಷರುಗಳನ್ನ, ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳನ್ನ ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನ ಸೇರಿಸಿ ಅವರು ಹೇಳಿದ ಸ್ಥಳೀಯ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸ್ಥಳೀಯ ಅಭಿಪ್ರಾಯ ಮತ್ತು ಸಂಘಟನೆಯ ವಿಚಾರಗಳನ್ನು ಹೇಳಿಕೊಳ್ಳಲು ಪ್ರತಿಯೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಕಾಶವನ್ನ ಕೊಡಲಾಗಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಪವಿತ್ರವಾದಂಥ ಭೂಮಿ. ಈ ದೇಶಕ್ಕೆ ಸಂಸ್ಕೃತಿ ಕೊಟ್ಟಂಥ ಭೂಮಿ, ಇಡೀ ದೇಶಕ್ಕೆ ವಿದ್ಯಾದಾನ ಕೊಟ್ಟಂಥ ಭೂಮಿ, ಆರ್ಥಿಕವಾದಂಥ ಶಕ್ತಿ ಕೊಟ್ಟಂಥ ಭೂಮಿ. ಈ ಭೂಮಿ ದುರುಪಯೋಗ ಆಗ್ತಾ ಇದೆ. ಈ ಭೂಮಿಲಿ ಯಾವ ಮತದಾರರು ಒಂದು ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅಂತ ಸರ್ಕಾರ ಬಂದಿರೋದನ್ನ ನಾವೆಲ್ಲ ಇತಿಹಾಸದಲ್ಲಿ ನಾವು ನೋಡಿದ್ದೀವಿ. ಈ ಜನರನ್ನ ತಪ್ಪದಾರಿ ಎಳೆಯಕ್ಕೆ ಪ್ರಯತ್ನವನ್ನ ನಡೀತಾ ಇದೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಕಾರ್ಯಕರ್ತನಾಗಿದ್ದೇನೆ. ಕಾರ್ಯಕರ್ತರ ಧ್ವನಿ ಅಧ್ಯಕ್ಷ ಧ್ವನಿ ಆಗಬೇಕು. ಅದಕ್ಕೆ ಇವತ್ತು ಮೈಸೂರು ವಿಭಾಗ ಮಟ್ಟದ ಎಲ್ಲ ಅಧ್ಯಕ್ಷರನ್ನ, ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಗಳನ್ನ, ಜಿಲ್ಲಾಧ್ಯಕ್ಷರನ್ನ ಆಹ್ವಾನಿಸಿ ಅವರು ಏನು ಅವರ ಸ್ಥಳೀಯ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಡ್ತಾರೆ, ಆ ಸಮಸ್ಯೆಯನ್ನ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಕಾರ್ಯಕರ್ತರ ಧ್ವನಿ ಅಧ್ಯಕ್ಷರ ಧ್ವನಿ ಆಗಬೇಕು. ಅಧ್ಯಕ್ಷರ ವಿಚಾರ ಕಾರ್ಯಕರ್ತರಾಗಬಾರ್ದು. ಸೊ ಅದಕ್ಕೆ ಸ್ಥಳೀಯ ಅಭಿಪ್ರಾಯಗಳೇನು, ಸಂಘಟನೆ ವಿಚಾರ ಏನು ಅಂತ ಪ್ರತಿಯೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡ್ತೇವೆ. ಅದನ್ನೆಲ್ಲ ಕೇಳಿ ಸಾಯಂಕಾಲ ನಾವು ತೀರ್ಮಾನ ಮಾಡ್ತೀವಿ. ಇದನ್ನು ಮಾಸ್ ಬೇಸ್ ಪಾರ್ಟಿಯಿಂದ ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಪ್ರತಿಜ್ಞಾ ದಿನವೇ ನಾವು ಇದನ್ನು ಘೋಷಣೆ ಮಾಡಿದ್ದೇವೆ. ಅದರ ಸಂಕಲ್ಪ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆ